ರಾತ್ರಿ ಎಂದರೆ ಕಳ್ಳರ ಕಾಟ, ರಾತ್ರಿ ಎಂದರೆ ದೆವ್ವಗಳ ಕಾಟ, ರಾತ್ರಿ ಎಂದರೆ ಚಂದ್ರನ ಆಟ, ರಾತ್ರಿ ಎಂದರೆ ಲೈಂಗಿಕ ಪಾಠ, ರಾತ್ರಿ ಎಂದರೆ ನಿಗೂಢ ಕನಸುಗಳ ಕಾಟ, ರಾತ್ರಿ ಎಂದರೆ ಮೋಜು ಮಸ್ತಿನ ಪಾಠ, ರಾತ್ರಿ ಎಂದರೆ ಮಾಟ ಮಂತ್ರಗಳ ಕಾಟ. ಹೌದು, ರಾತ್ರಿ ಅಂದರೆ ಕೆಲವರಿಗೆ ಹೆದರಿಕೆ, ಇನ್ನು ಕೆಲವರಿಗೆ ಮನವರಿಕೆ. ರಾತ್ರಿಯ ನಿಗೂಢತೆ ಎಂಬುದು ಕೇವಲ ಕತ್ತಲಿಗೆ ಸೀಮಿತವಾಗಿಲ್ಲ ಸ್ನೇಹಿತರೆ. ಅದು ವಿಜ್ಞಾನ, ಪುರಾಣ, ಮನೋವಿಜ್ಞಾನ ಮತ್ತು ಪ್ರಕೃತಿಯ ವಿಸ್ಮಯಗಳ ಒಂದು ಸಮ್ಮಿಶ್ರಣ. ನಿಸರ್ಗದ ಅದ್ಭುತದಲ್ಲಿ ರಾತ್ರಿ ಅತ್ಯಂತ ಆಕರ್ಷಕವಾಗಿದೆ. ಸೂರ್ಯ ಮುಳುಗಿ ಕ್ಷಿತಿಜದಲ್ಲಿ ಕತ್ತಲು ಆವರಿಸುತ್ತಿದ್ದಂತೆಯೇ ಭೂಮಿಯ ಮೇಲೆ ಒಂದು ವಿಚ್ಛಿನ್ನ ಲೋಕವೇ ತಾಂಡವಾಡಲು ಪ್ರಾರಂಭಿಸುತ್ತದೆ. ರಾತ್ರಿ ಎಂದರೆ ಭಯದ ಕಲ್ಪನೆ ಸಹಜವಾಗಿ ಮೂಡುತ್ತದೆ. ಕತ್ತಲೆ, ನಿಶಬ್ದ, ಅಪರಿಚಿತ ಶಬ್ದಗಳು ಮಾನವನ ಮನಸ್ಸಿನಲ್ಲಿ ಭೀತಿಯನ್ನ ಹುಟ್ಟಿಸುತ್ತದೆ. ಮಾನಸಿಕ ಕಾರಣಗಳು ಕೂಡ ಅದರಲ್ಲಿ ಕಾಣಿಸಿಕೊಳ್ಳುತ್ತವೆ. ಕತ್ತಲೆಯಲ್ಲಿ ದೃಷ್ಟಿಶಕ್ತಿ ಕಡಿಮೆಯಾಗುತ್ತದೆ. ಮೆದುಳು ಊಹಾಪೋಹಗಳಿಂದ ಭಯಾನಕ ಚಿತ್ರಣ ತನ್ನನ್ನು ತಾನು ಸೃಷ್ಟಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ರಾತ್ರಿ ಕಾಡು ಮೃಗಗಳ ಅಪಾಯ ಹೆಚ್ಚಿದ್ದರಿಂದ ಮಾನವನಲ್ಲಿ ಭಯ ಸಹಜವಾಗಿ ಹುಟ್ಟಿಕೊಂಡಿತ್ತು. ರಾತ್ರಿ ಮತ್ತು ಭೂತಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ. ಮುಖ್ಯ ಕಾರಣ ನಿಶ್ಶಬ್ದ ಮತ್ತು ಏಕಾಂತತೆ. ರಾತ್ರಿಯ ಹೊತ್ತು ಹೊರಗಿನ ಶಬ್ದ ಕಡಿಮೆ ಆಗಿರುವುದರಿಂದ ಸಣ್ಣ ಸಣ್ಣ ಶಬ್ದಗಳು ದೊಡ್ಡದಾಗಿ ಕೇಳಿಸುತ್ತವೆ. ಇದು ಭಯವನ್ನ ಸೃಷ್ಟಿಸುತ್ತದೆ. ಎರಡನೆಯ ಕಾರಣ ಕತ್ತಲು ಮತ್ತು ದೃಷ್ಟಿಯ ಭ್ರಮೆ. ನಮ್ಮ ಕಣ್ಣುಗಳು ಕತ್ತಲಲ್ಲಿ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಆಗ ಮೆದುಳು ಅರ್ಧಂಬರ್ಧ ಕಂಡ ಆಕೃತಿಯನ್ನ ಭಯಾನಕ ರೂಪವಾಗಿ ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಹೀಗೆ ಹುಟ್ಟಿದ್ದೇ ಭೂತ ದೆವ್ವಗಳ ಒಂದು ಭ್ರಮೆ. ವಿಜ್ಞಾನವು ಭೂತಗಳ ಅಸ್ತಿತ್ವವನ್ನ ಇವತ್ತಿನವರೆಗೂ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಆದರೆ ಭೂತ ನೋಡಿದೆ ಎನ್ನುವವರ ಅನುಭವಕ್ಕೆ ಕೆಲವು ವೈಜ್ಞಾನಿಕ ಕಾರಣಗಳನ್ನು ನೀಡಲು ಅದು ಸಹಾಯ ಮಾಡಿದೆ. ಮನುಷ್ಯನ ಕಿವಿಗೆ ಕೇಳಿಸಿದ ಕಡಿಮೆ ತರಂಗಾಂತರದ ಶಬ್ದಗಳು. ಮೊದಲನೆಯದು ಇನ್ಫ್ರಾಸೌಂಡ್. ಹೌದು, ಮನುಷ್ಯನ ಕಿವಿಗೆ ಕೇಳಿಸಿದ ಕಡಿಮೆ ತರಂಗಾಂತದ ಶಬ್ದಗಳು ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತವೆ. ಈ ಶಬ್ದಗಳು ದೇಹದಲ್ಲಿ ನಡುಕ, ವಾಕರಿಕೆ ಮತ್ತು ಕಣ್ಣಿನ ಗುಡ್ಡೆಯಲ್ಲಿ ಕಂಪನ ಉಂಟು ಮಾಡಬಹುದು. ಇದರಿಂದ ಕಣ್ಣಿನ ಮೂಲೆಯಲ್ಲಿ ಯಾವುದೋ ಒಂದು ಆಕೃತಿ ಹೋದಂತೆ ಭಾಸವಾಗುತ್ತದೆ. ಎರಡನೆಯದು ನಿದ್ರಾ ಪಾರ್ಶ್ವವಾಯು, ಅಂದ್ರೆ ಸ್ಲೀಪ್ ಪ್ಯಾರಾಲಿಸಿಸ್ ಅಂತ ನಾವು ಕರೆಯಬಹುದು. ನಿದ್ರೆಯಲ್ಲಿರುವಾಗ ಇದ್ದಕ್ಕಿದ್ದಂತೆ ಎಚ್ಚರವಾದರೂ ದೇಹ ಅಲುಗಾಡಿಸಲು ಸಾಧ್ಯವಾಗದ ಸ್ಥಿತಿ ಇರುತ್ತದೆ. ಈ ಸಮಯದಲ್ಲಿ ಮೆದುಳು ಕನಸು ಮತ್ತು ನೈಜಕತೆಯ ನಡುವೆ ಸಿಲುಕಿಕೊಳ್ಳುತ್ತದೆ. ಆಗ ಯಾರೋದೋ ನೆರಳು ಕಂಡಂತೆ ಅಥವಾ ಎದೆಯ ಮೇಲೆ ಯಾರೋ ಕುಳಿತಂತೆ ಭಾಸವಾಗುತ್ತದೆ. ಇದನ್ನ ಹಳೆಯ ಕಾಲದಲ್ಲಿ ಭೂತ ತುಳಿಯುವುದು ಎನ್ನುತ್ತಿದ್ದರು. ಮೂರನೆಯ ಕಾರಣ ಕಾರ್ಬನ್ ಮೊನಾಕ್ಸೈಡ್. ಹೌದು, ಹಳೆಯ ಮನೆಗಳಲ್ಲಿ ಗಾಳಿ ಸಂಚಾರವಿಲ್ಲದೆ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾದಾಗ ಅಥವಾ ವಿಷಕಾರಿ ಶಿಲೀಂಧ್ರಗಳು ಅಂದ್ರೆ ಮೋಲ್ಡ್ ಬೆಳೆದಾಗ ಅವುಗಳ ಪ್ರಭಾವದಿಂದ ಮನುಷ್ಯನಿಗೆ ಭ್ರಮೆ ಉಂಟಾಗುತ್ತದೆ. ಇದನ್ನೇ ಕೆಲವರು ದೆವ್ವ, ಭೂತ ಅಂತ ಕರೆಯುತ್ತಾರೆ. ಅನೇಕರಿಗೆ ರಾತ್ರಿ ಎಂದರೆ ಕೇವಲ ನಿದ್ರಿಸುವ ಸಮಯ. ಆದರೆ ವಿಜ್ಞಾನಿಗಳಿಗೆ, ಕವಿಗಳಿಗೆ ಮತ್ತು ಚಿಂತಕಕಾರರಿಗೆ ರಾತ್ರಿ ಎಂಬುದು ಒಂದು ಅನಂತ ರಹಸ್ಯಗಳ ಗಣಿಯಾಗಿದೆ. ನಮಗೆಲ್ಲ ತಿಳಿದಿರುವಂತೆ ಭೂಮಿ ತನ್ನ ಅಕ್ಷಯದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಈ ಭ್ರಮಣೆಯ ಸಮಯದಲ್ಲಿ ಭೂಮಿಯ ಯಾವ ಭಾಗ ಸೂರ್ಯನಿಗೆ ಎದುರಾಗುತ್ತದೆಯೋ ಅಲ್ಲಿ ಹಗಲಿರುತ್ತದೆ ಮತ್ತು ಸೂರ್ಯನ ಕಿರಣಗಳು ಬೀಳದ ವಿರುದ್ಧ ಆ ಭಾಗದಲ್ಲಿ ರಾತ್ರಿಯಾಗುತ್ತದೆ. ಆದರೆ ರಾತ್ರಿ ಎಂದರೆ ಕೇವಲ ಬೆಳಕಿನ ಅಭಾವವಲ್ಲ, ಇದು ವಾತಾವರಣ ತಾಪಮಾನದಲ್ಲಿನ ಬದಲಾವಣೆ, ಒತ್ತಡದ ಏರಿಳಿತ ಮತ್ತು ಜೀವಿಗಳ ಜೈವಿಕ ಗಡಿಯಾರ. ಇದನ್ನ ಸಿರ್ಕಾಡಿಯನ್ ರಿದಮ್ ಅಂತ ಕರೆಯುತ್ತಾರೆ. ಇದು ಮನುಷ್ಯನ ಮೇಲೆ ಭಾರಿ ಪ್ರಭಾವವನ್ನ ಬೀರುತ್ತದೆ. ಹಗಲಿನಲ್ಲಿ ಕೇಳಿಸಿದ ಅನೇಕ ಶಬ್ದಗಳು ರಾತ್ರಿಯಲ್ಲಿ ಅತಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದಕ್ಕೆ ಕಾರಣ ಕೇವಲ ವಾಹನಗಳ ಗದ್ದಲ ಇಲ್ಲದಿರಬಹುದು ಕಾರಣವಲ್ಲ, ಬದಲಿಗೆ ವಾತಾವರಣದ ಭೌತಶಾಸ್ತ್ರವು ಇದಕ್ಕೆ ಕಾರಣವಾಗಿದೆ. ರಾತ್ರಿಯಲ್ಲಿ ನೆಲದ ಸಮೀಪವಿರುವ ಗಾಳಿ ತಂಪಾಗಿರುತ್ತದೆ ಮತ್ತು ಮೇಲ್ಭಾಗದ ಗಾಳಿ ಬೆಚ್ಚಗಿರುತ್ತದೆ. ಇದು ಧ್ವನಿ ತರಂಗಗಳು ಭೂಮಿಯ ಕಡೆಗೆ ಬಾಗುವಂತೆ ಮಾಡುತ್ತದೆ. ಇದರಿಂದ ದೂರದಲ್ಲಿ ಚಲಿಸುವ ರೈಲಿನ ಶಬ್ದ ಅಥವಾ ನಾಯಿಗಳ ಬೊಗಳುವಿಕೆ ಹಗಲಿಗಿಂತ ರಾತ್ರಿಯಲ್ಲಿ ಅತಿ ಹೆಚ್ಚು ತೀಕ್ಷ್ಣವಾಗಿ ಮತ್ತು ಹತ್ತಿರ ಇರುವಂತೆ ಕೇಳಿಸುತ್ತದೆ. ಇದು ರಾತ್ರಿಯ ನಿಗೂಢತೆಯನ್ನ ಇನ್ನೂ ಹೆಚ್ಚಿಸುತ್ತದೆ. ರಾತ್ರಿಯು ಮನುಷ್ಯನ ಆಲೋಚನಾ ಕ್ರಮವನ್ನೇ ಬದಲಿಸುತ್ತದೆ. ಕತ್ತಲು ಆವರಿಸುತ್ತಿದ್ದಂತೆ ನಮ್ಮ ಇಂದ್ರಿಯಗಳು ಹೆಚ್ಚು ಜಾಗೃತಗೊಳ್ಳುತ್ತವೆ. ಕತ್ತಲೆಯಲ್ಲಿ ಅಸ್ಪಷ್ಟವಾಗಿ ಕಾಣುವ ವಸ್ತುಗಳನ್ನ, ಉದಾಹರಣೆಗೆ ಮರದ ರಂಬೆ ಅಥವಾ ಹಳೆಯ ಬಟ್ಟೆ, ನಮ್ಮ ಮೆದುಳಿನ ಪರಿಚಿತ ಆಕೃತಿಗಳಾಗಿ ಅಂದ್ರೆ ದೆವ್ವ ಅಥವಾ ಮನುಷ್ಯನಂತೆ ತಪ್ಪಾಗಿ ಗ್ರಹಿಸುತ್ತದೆ. ಇದು ರಾತ್ರಿಯ ಬಗ್ಗೆ ಭಯ ಮತ್ತು ಕುತೂಹಲ ಮೂಡಲು ಪ್ರಮುಖ ಕಾರಣವಾಗಿದೆ.
ರಾತ್ರಿಯ ನಿಶ್ಶಬ್ದವು ಮೆದುಳಿನ ಹೊರಗಿನ ಗೊಂದಲಗಳಿಂದ ಮುಕ್ತಗೊಳಿಸುತ್ತದೆ. ಆದ್ದರಿಂದಲೇ ಅನೇಕ ಮಹಾನ್ ಕವಿತೆಗಳು ಮತ್ತು ಆವಿಷ್ಕಾರಗಳು ರಾತ್ರಿಯ ಸಮಯದಲ್ಲಿಯೇ ಮೂಡಿಬರುತ್ತವೆ. ರಾತ್ರಿಯಲ್ಲಿ ಸಕ್ರಿಯವಾಗಿರುವ ಜೀವಿಗಳು ಕೇವಲ ಕಣ್ಣಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಇವುಗಳ ಪ್ರಪಂಚವೇ ಬೇರೆಯಾಗಿರುತ್ತದೆ. ಉದಾಹರಣೆಗೆ ಬೆಳಕಿನ ಕೀಟಗಳು ಅಂದರೆ ಫೈರ್ ಫ್ಲೈಸ್, ಮಿಂಚು ಹುಳುಗಳು ರಾತ್ರಿಯಲ್ಲಿ ಹೊಳೆಯುವುದು ಕೇವಲ ಸೌಂದರ್ಯಕ್ಕಲ್ಲ, ಅದು ಅವುಗಳ ಪ್ರೇಮ ಸಂವಹನ. ರಾತ್ರಿಯಲ್ಲಿ ಅವುಗಳು ಹೊರಸೂಸುವ ಬಯೋಲ್ಯೂಮಿನೆಸೆನ್ಸ್ ಬೆಳಕು ಇಂದಿಗೂ ವಿಜ್ಞಾನಿಗಳಿಗೆ ಅಚ್ಚರಿಯ ವಿಷಯವಾಗಿದೆ. ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಮನುಷ್ಯರಿಗೆ ಕಾಣದ ಇನ್ಫ್ರಾರೆಡ್ ಕಿರಣಗಳನ್ನ ಅಥವಾ ಭೂಮಿಯ ಕಾಂತೀಯ ವಲಯವನ್ನ ಗುರುತಿಸಿ ಸಂಚರಿಸುತ್ತವೆ. ರಾತ್ರಿಯ ಸಮಯದಲ್ಲಿ ನಿದ್ರೆ ಎನ್ನುವುದು ತುಂಬಾ ಮುಖ್ಯ. ನಿದ್ರೆ ಎನ್ನುವುದು ಒಂದು ನಿಗೂಢ ಪ್ರಕ್ರಿಯೆ. ನಾವು ಮಲಗಿದಾಗ ಮೆದುಳು ಆಫ್ ಆಗುವುದಿಲ್ಲ, ಬದಲಿಗೆ ಅದು ಗ್ಲಿಂಪ್ಯಾಟಿಕ್ ಸಿಸ್ಟಮ್ ಮೂಲಕ ಹಗಲಿನಲ್ಲಿ ಜಮೆಯಾದ ವಿಷಕಾರಿ ಅಂಶಗಳನ್ನ ತೊಳೆದು ಹಾಕುತ್ತದೆ. ಇದೇ ಕನಸುಗಳಿಗೆ ರಹಸ್ಯವಾಗಿದೆ. ನಾವು ಕಾಣುವ ಕನಸುಗಳು ನಮ್ಮ ಆಸೆಗಳು ಅಥವಾ ಭವಿಷ್ಯದ ಮುನ್ಸೂಚನೆಯೋ ಎಂಬುದು ಇಂದಿಗೂ ನಿಗೂಢವಾಗಿದೆ. ವಿಜ್ಞಾನದ ಪ್ರಕಾರ ಮೆದುಳು ದಿನದ ನೆನಪುಗಳನ್ನ ವರ್ಗೀಕರಿಸುವಾಗ ಉಂಟಾಗುವ ಅಡ್ಡ ಪರಿಣಾಮಗಳೇ ಕನಸುಗಳಾಗಿವೆ. ರಾತ್ರಿ ಎಂಬುದು ನಕ್ಷತ್ರ ಲೋಕಕ್ಕೆ ತೆರೆದ ಕಿಟಕಿಯಾಗಿದೆ. ವಿಶ್ವದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದರೆ ರಾತ್ರಿಯ ಆಕಾಶ ಸಂಪೂರ್ಣವಾಗಿ ಬೆಳಕಿನಿಂದ ಕೂಡಿರಬಹುದಾಗಿತ್ತಲ್ಲವೇ? ಅದು ಕಪ್ಪಾಗಿ ಯಾಕೆ ಇದೆ ಅಂತ ಹಲವು ವಿಜ್ಞಾನಿಗಳು ದಶಕಗಳ ಕಾಲ ಕಾಡಿದ ಪ್ರಶ್ನೆ ಇದು. ಇದಕ್ಕೆ ಉತ್ತರ ವಿಶ್ವವು ನಿರಂತರವಾಗಿ ವಿಸ್ತರಿಸುತ್ತಿದೆ ಮತ್ತು ದೂರದ ನಕ್ಷತ್ರಗಳ ಬೆಳಕು ಇನ್ನೂ ನಮ್ಮನ್ನ ತಲುಪುತ್ತಿಲ್ಲ. ಕೆಲವು ಪ್ರಾಣಿಗಳಂತೂ ಹಗಲು ಮಲಗಿದ್ದು ರಾತ್ರಿ ಮಾತ್ರ ಚಟುವಟಿಕೆಯಲ್ಲಿ ಇರುತ್ತವೆ. ಉದಾಹರಣೆಗೆ ಗೂಬೆ, ಬಾವಲಿ, ಹುಲಿ ಮತ್ತು ಸಿಂಹ. ಈ ಪ್ರಾಣಿಗಳಿಗೆ ರಾತ್ರಿಯಲ್ಲಿ ನೋಡಲು ವಿಶೇಷ ದೃಷ್ಟಿಶಕ್ತಿ ಕೂಡ ಇರುತ್ತದೆ. ಬಾವಲಿಗಳು ಧ್ವನಿ ಪ್ರತಿಧ್ವನಿಯ ಮೂಲಕ ದಾರಿಯನ್ನ ಕಂಡುಕೊಳ್ಳುತ್ತವೆ. ಇನ್ನೊಂದು ವಿಶಿಷ್ಟ ಮಾಹಿತಿ ಏನಂದ್ರೆ ಖಗೋಳಶಾಸ್ತ್ರದ ಅಧ್ಯಯನ ಬಹುತೇಕ ರಾತ್ರಿಯಲ್ಲಿ ನಡೆಯುತ್ತದೆ. ದೂರದ ಗ್ಯಾಲಕ್ಸಿಗಳು ಮತ್ತು ಗ್ರಹಗಳು, ನಕ್ಷತ್ರಗಳು ರಾತ್ರಿಯ ಸಮಯದಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇದೇ ಕಾರಣ ದೂರದರ್ಶಕಗಳು ಅಂದ್ರೆ ಟೆಲಿಸ್ಕೋಪ್ಗಳ ಬಳಕೆ ರಾತ್ರಿ ಹೆಚ್ಚು ಪರಿಣಾಮಕರವಾಗಿರುತ್ತದೆ. ಇನ್ನು ಕಳ್ಳರಿಗೆ ರಾತ್ರಿಯು ಒಂದು ದೊಡ್ಡ ಆಕರ್ಷಣೆಯಂತೆ ಕಾಣುತ್ತದೆ. ಕತ್ತಲೆಯಲ್ಲಿ ಮನುಷ್ಯರ ಮುಖಚರ್ಯೆಗಳನ್ನು ಗುರುತಿಸುವುದು ಕಷ್ಟ. ಇದು ಕಳ್ಳರಿಗೆ ಸಿಕ್ಕಿ ಬೀಳುವ ಭಯವಿರುವುದಿಲ್ಲ. ಇದೇ ಕಾರಣ ಅವರು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲೇ ಕಳ್ಳರು ತುಂಬಾನೇ ಬ್ಯುಸಿ ಆಗಿರುತ್ತಾರೆ ಮತ್ತು ಆಕ್ಟಿವ್ ಕೂಡ ಆಗಿರುತ್ತಾರೆ. ರಾತ್ರಿ ಅಂದ್ರೆ ಜಗತ್ತು ಮಲಗುವ ಸಮಯ. ಕಳ್ಳರು ಈ ಸಮಯವನ್ನ ಅವಕಾಶವಾಗಿ ಬಳಸಿಕೊಳ್ಳುತ್ತಾರೆ. ಮಧ್ಯರಾತ್ರಿ 2 ರಿಂದ ಮುಂಜಾನೆ 4 ಗಂಟೆ ಅವಧಿಯಲ್ಲಿ ಮನುಷ್ಯರು ಗಾಢ ನಿದ್ರೆಯಲ್ಲಿರುತ್ತಾರೆ. ಈ ಸಮಯದಲ್ಲಿ ಮನೆಯೊಳಗೆ ನುಗ್ಗುವುದು ಅಥವಾ ಬೀಗ ಮುರಿಯುವುದು ಕಳ್ಳರಿಗೆ ಸುಲಭವಾಗಿರುತ್ತದೆ. ಪೊಲೀಸರಿಗೆ ಹೋಲಿಸಿದರೆ ರಾತ್ರಿಯಲ್ಲಿ ಸಾರ್ವಜನಿಕ ಓಡಾಟ ಕಡಿಮೆ ಇರುತ್ತದೆ. ಇದರಿಂದಾಗಿ ಯಾವುದೇ ವಿಚಿತ್ರ ಚಟುವಟಿಕೆಗಳು ಜನರ ಕಣ್ಣಿಗೆ ಸಾಮಾನ್ಯವಾಗಿ ಬೀಳುವುದು ಕಡಿಮೆ ಆಗಿರುತ್ತದೆ. ರಾತ್ರಿಯ ಕಳ್ಳತನವನ್ನ ತಡೆಯಲು ಇತಿಹಾಸಗಳಿಂದಲೂ ಕೆಲವು ಕ್ರಮಗಳನ್ನ ಅನುಸರಿಸಲಾಗುತ್ತಿದೆ. ರಸ್ತೆ ದೀಪಗಳು ಅಂದ್ರೆ ಸ್ಟ್ರೀಟ್ ಲೈಟ್ ಹೆಚ್ಚಾದಷ್ಟು ಕಳ್ಳತನದ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬುದು ಸಂಶೋಧನೆಗಳಿಂದ ಸಾಬೀತಾಗಿದೆ. ಹಳ್ಳಿಗಳಲ್ಲಿ ನೈಟ್ ವಾಚ್ಮನ್ ಅಥವಾ ನಗರಗಳಲ್ಲಿ ಪೊಲೀಸರ ರಾತ್ರಿ ಗಸ್ತು ಕಳ್ಳರ ಮನಸ್ಸಿನಲ್ಲಿ ಭಯ ಹುಟ್ಟಿಸಲು ಸಹಕಾರಿಯಾಗಿದೆ. ಕಳ್ಳತನ ಮಾಡುವವರು ರಾತ್ರಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲು ಅವರ ಮಾನಸಿಕ ಸ್ಥಿತಿಯು ಕಾರಣವಾಗಿರುತ್ತದೆ. ಕತ್ತಲಲ್ಲಿ ತಾವು ಯಾರಿಗೂ ಕಾಣಿಸುವುದಿಲ್ಲ ಎಂಬ ಸುಳ್ಳು ಧೈರ್ಯ ಅಪರಾಧಿಗಳಲ್ಲಿ ಹೆಚ್ಚಾಗಿರುತ್ತದೆ. ಬೆಳಕಿಲ್ಲದ ರಸ್ತೆಗಳು ಕೇವಲ ಕಳ್ಳತನಕ್ಕೆ ಮಾತ್ರವಲ್ಲ, ಅಪಘಾತಗಳಿಗೂ ಕಾರಣವಾಗಿರುತ್ತದೆ. ಕತ್ತಲ ರಾತ್ರಿಯಲ್ಲಿ ದರೋಡೆ, ಹೈವೇ ರಾಬರಿ ಮಾಡುವುದು ಕಳ್ಳರಿಗೆ ಸುಲಭವಾಗಿದೆ. ರಾತ್ರಿಯ ಕತ್ತಲು ಮನುಷ್ಯನಿಗೆ ಒಂದು ರೀತಿಯ ಖಾಸಗಿ ಲೋಕವನ್ನೇ ಸೃಷ್ಟಿಸುತ್ತದೆ. ಹಗಲಿನ ಕೆಲಸದ ಒತ್ತಡ, ಫೋನ್ ಕರೆಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳು ರಾತ್ರಿಯ ಹೊತ್ತು ಕಡಿಮೆ ಆಗಿರುತ್ತದೆ. ಈ ಏಕಾಂತವು ದಂಪತಿಗಳ ನಡುವೆ ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕತ್ತಲೆಯು ವ್ಯಕ್ತಿಗಳಲ್ಲಿ ಇರುವ ಸಂಕೋಚವನ್ನ ಕಡಿಮೆ ಮಾಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಮನೋವಿಜ್ಞಾನಿಗಳು ಕೂಡ ಹೇಳುತ್ತಾರೆ. ದಿನವಿಡೀ ಕೆಲಸದ ಒತ್ತಡದಿಂದ ದಣಿದ ಮೆದುಳಿಗೆ ರಾತ್ರಿಯ ಲೈಂಗಿಕ ಕ್ರಿಯೆ ಒಂದು ಉತ್ತಮ ಥೆರಪಿಯಂತೆ ಕೆಲಸ ಮಾಡುತ್ತದೆ. ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಬಿಡುಗಡೆಯಾಗುವ ಎಂಡಾರ್ಫಿನ್ಸ್ ಹಾರ್ಮೋನ್ಗಳು ನೈಸರ್ಗಿಕ ನೋವು ನಿವಾರಕಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಮತ್ತು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತವೆ. ರಾತ್ರಿ ಮತ್ತು ಲೈಂಗಿಕತೆಯ ಸಂಬಂಧವು ಕೇವಲ ದೈಹಿಕವಲ್ಲ, ಇದು ಮಾನಸಿಕ ಮತ್ತು ಜೈವಿಕ ಕೂಡ. ಇದು ದಂಪತಿಗಳ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ ಮತ್ತು ದೈಹಿಕ ಮಾನಸಿಕ ಆರೋಗ್ಯವನ್ನ ಸುಧಾರಿಸುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ನೋಡಿದಿರಾ ಸ್ನೇಹಿತರೆ, ರಾತ್ರಿ ಎಂಬುದು ಅಗೋಚರ, ಆದರೆ ಇಲ್ಲಿ ಹಲವಾರು ನಿಗೂಢ ರಹಸ್ಯಗಳು, ನಿಗೂಢ ಆಕ್ಟಿವಿಟೀಸ್ಗಳನ್ನು ನೀವು ಕಾಣಬಹುದಾಗಿದೆ. ರಾತ್ರಿಯ ಬಗ್ಗೆ ನಿಮ್ಮ ಅನುಭವವನ್ನು ಹಾಗೂ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.